సొల్మెలు నమ్మకుడ్ల తుಳು వార్ತೆలు యాన్ డాక్టర్ ప్రియా ಹರೀಶ್ ಇತ ಮುಖ್ಯಾಂಶಲು. ದಕ್ಷಿಣ ಕನ್ನಡ ಜಿಲ್ಲೆಡು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ಕಾರ್ಯಕರ್ತರಿಗೂ ಉಪದ್ರ ಕೊರ್ದು ಕೇಸ್ ಪಾಡುನೇಕು ವಿರೋಧ. ಜಿಲ್ಲಾಧಿಕಾರಿಯರಿಗೆ ಭಿನ್ನೈತೊಂದು ಓಲೆ ಕೊರ್ನ ನಾಯಕರು. ಕರಾವಳಿ ಬಾರದ ಬಿದೆ ಪ್ಯಾಕೇಜ್ ಕೂಡ ಸುರು ಮಲ್ಪರೆ ಕರ್ನಾಟಕ ರಾಜ್ಯ ರೈತ ಸಂಘದ ಒತ್ತಾಯ. ಕೋರ್ಟದ ನಿಷೇಧ ಆಜ್ಞೆ ಮೀರಿದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗೆಟ್ ಅಪಪ್ರಚಾರ. ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ ಗುರ್ಕಾರ್ಯರು ಕೆ ಸೋಮನಾಥ ನಾಯಕರಿಗೆ 3 ತಿಂಗಳು ಶಿಕ್ಷೆ ಬೊಕ್ಕದಂಡ. ಕೋರ್ಟ್ ಆದೇಶಗೂ ಒತ್ತು ಕೊರ್ನ ಬೆಳ್ತಂಗಡಿ ಕೋರ್ಟ್. ಉತ್ತರ ಪ್ರದೇಶಡು ಕೊರೋನಾ ಹೆಚ್ಚಾದು ಜನಕ್ರೀಡ ಕೈಟ್ ಕಾಸಿ ಜಂದಿನ ಸ್ಥಿತಿಗತಿ. ಗಂಗಾ ಸುದೆಟ್ಟು ಬರೊಂದು ಪುನಃ ಓಡ ಒಚ್ಚು ನಾಯಿಗೆ ತಿಕ್ಕಿನ ಜೀವದ ಪುರುಬಾಲೆ. ಅಳಿಯಂದ್ರ ಆತಿನ 300 ವರ್ಷ ಪಿರಾಕದ ಸಾನ ಕುಡಬೊಲ್ಪುಗು. ಗುರುಪುರ ಮಾಣಿ ಬೊಟ್ಟು ಕೋರ್ದಬ್ಬು ಸ್ಥಾನ ಕೈತಲು. ತಾಂಬೂಲ ಪ್ರಶ್ನೆದಂಚಿ ಭೂಮಿ ಗರ್ಪನಗ ತೋಜಿನ ದೈವಲೆನ ಸಾಧನುಲು. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ಕಾರ್ಯಕರ್ತರಿಗೂ ಉಪದ್ರ ಕೊರ್ದು ಕೇಸ್ ಪಾಡುನೇಕು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಿರೋಧ ತೋಜಾತಂಡ. ಈ ಬಗೆಟ್ ಜಿಲ್ಲಾ ಕಾಂಗ್ರೆಸ್ ಕುರ್ಕಾರ್ಯರು ಹರೀಶ್ ಕುಮಾರ್ ದುಂಬಾಳ್ತೆಡು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರರಿಗೂ ಭಿನ್ನೈತೊಂದು ಓಲೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲೆಡು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ಕಾರ್ಯಕರ್ತರೇನು ವಾಟ್ಸಪ್ ಸಂದೇಶ ಫಾರ್ವರ್ಡ್ ಮಲ್ತಿನ ಕಾರಣ ಕೊರ್ದು ಪೊಲೀಸ್ ಕೇಸ್ ಪಾಡ್ದು ಉಪದ್ರ ಕೊರೊಂದುಪ್ಪುನ ಬಗೆಟ್ ವಿರೋಧ ತೋಜಾದು ಬೊಕ್ಕ ಉಪದ್ರ ಕೊರ್ಪುನೇನು ಉಂತಾಯರ ಒತ್ತಾಯ ಮಲ್ತದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕೂಟ ಗುರ್ಕಾರೆ ಹರೀಶ್ ಕುಮಾರ್ ದುಂಬಾಳ್ತೆಡು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರರಿಗೂ ಭಿನ್ನೈತೊಂದು ಓಲೆ ಕೊರಿಯರು. ಪ್ರಜಾಪ್ರಭುತ್ವಡು ಪ್ರತಿಭಟನೆ ಬೊಕ್ಕ ದೂರು ನಾವು ಎದುರು ಪಕ್ಷಲೆನ ಹಕ್ಕು ಬೊಕ್ಕ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ಬೊಕ್ಕ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರದ ಜನವಿರೋಧಿ ನೀತಿಗೆ ಎದುರಾದ ಸಂದೇಶ ಕಡಪುಡ್ನ ಕೆಲಸ ಮಲ್ಪುವೆರು. ಆಡಳಿತ ಬಿಜೆಪಿ ಪಕ್ಷದ ನಾಯಕರಿಗೂ ವಿರುದ್ಧ ಸಂದೇಶ ಫಾರ್ವರ್ಡ್ ಮಲ್ಪುವೆರು. ಅಂಡ ಇಂಚಿಪ್ಪ ಆಕ್ಲೆನು ಪೋಡಿಪಾವುನ ದೂರು ಪಾಡ್ದು ಬಂಧನ ಮಲ್ಪುನ ನಡತೊಂದುಂಡು. ದೆನ್ ಆಡಳಿತ ಪಕ್ಷ ಪೊಲೀಸರಿಡಿದು ಮಲ್ಪವನುಂಡು. ಒಂದು ಸರಿಯತ್ ಇಂಚಿನ ಅನ್ಯಾಯದ ಕ್ರಮಲೇನು ಒಂಜಿ ಪಕ್ಷದ ನಿಲೆಟ್ಟು ಕೈಕದೆ ತನ್ನರೆ ಬಲ್ಲಿಂದು ಒತ್ತಾಯ ಮಲ್ತದುಂಡು. ಕೇಸು ಪಾಡ್ದು ಪೊಕ್ಕಡೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಉಪದ್ರ ಕೊರ್ಪುನೇನು ಉಂತಾವಡೊಂದು ಕಾಂಗ್ರೆಸ್ ನಾಯಕರು ಒತ್ತಾಯ ಮಲ್ತಿರೋ. ಮಾಜಿ ಮಂತ್ರಿ ಬಿ ರಮಾನಾಥ್ ರೈ, ಮಾಜಿ ಶಾಸಕರಾಯನ ಜೆಆರ್ ಲೋಬೋ, ಬಿ ಮೊಯ್ದೀನ್ ಬಾವಾ, ಪಕ್ಷದ ಜವಣ ನಾಯಕರು ಮಿಥುನ್ ರೈ, ಲುಕ್ಮಾನ್, ಪದ್ಮಪ್ರಸಾದ್ ಈ ಪೊರ್ತುಡು ಒಟ್ಟಿಗಿತ್ತೆರೋ. ಕೊರೋನಾ ವ್ಯಾಕ್ಸಿನ್ ದೆತೊನ್ನೆಡ್ದು ಬೊಕ್ಕ ಮ್ಯಾಗ್ನೆಟಿಕ್ ಪವರ್ ಬೈದನಂದು ಶುದ್ಧ ಸುಳ್ಳು ಪಂಡದು ಜನಕ್ಲೇನ ಸಾಧಿ ತಪ್ಪವಂದುಲ್ಲೇರ. ಏರಾಂಡಲ ಮ್ಯಾಗ್ನೆಟಿಕ್ ಪವರ್ ತೋಜಾಂಡ 1 ಲಕ್ಷ ರೂಪಾಯಿ ಕೊರ್ಪೆಂದು ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯಕ್ ಸವಾಲ್ ಪಾಡ್ತಿರ. ಆರು ಗುರುವಾರ ಕುಡ್ಲಡು ಸುದ್ದಿಕೂಟಡು ಪಾತಿರೀರ. ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯಕ್ ಗುರುವಾರ ಕುಡ್ಲಾಡು ಸುದ್ದಿಕೂಟಡು ಪಾತಿರ್ದು ಕೊರೋನಾ ವ್ಯಾಕ್ಸಿನ್ ದೆತೊನ್ನೆಡ್ದು ಬೊಕ್ಕ ಮ್ಯಾಗ್ನೆಟಿಕ್ ಪವರ್ ಬೈದನಂದು ಜನಕ್ಲೇನು ದಿಕ್ಕು ತಪ್ಪವನ ಕೆಲಸ ನಡತೊಂದುಂಡು. ಅಂಚಿನ ಸಂಗತಿ ಇಡೀ ಸುಳ್ಳು. ಅಂಚಿನಕ್ಲೆಗ್ ತಾನು ಸಾರ್ವಜನಿಕವಾದ ಸವಾಲು ಪಾಡುವೆ. ಎನ್ನೆ ಎದುರು ಮ್ಯಾಗ್ನೆಟಿಕ್ ಪವರ್ ತೋಜಾಂಡ ಅಕ್ಲೆಗ್ 1 ಲಕ್ಷ ರೂಪಾಯಿ ಕೊರ್ಪೆನ್ ಪಂಡಿರ. ಶರೀರಗೂ ಓವೇ ವಸ್ತು ಅಂಟುಜೆ ಮೇಲ್ಮೈ ಒತ್ತಡುಡು ಅವು ಅಂಟುಂಡು. ನಮ್ಮ ವೈಜ್ಞಾನಿಕ ಮನಸ್ಸು ಬುಳೆಪಾವನುಡು. ಇಂಚಿನಕ್ಲಿನ ವಿಚಾರಗೂ ಬಲಿಬೂರಡೆ. ದೆನ್ ಆಂಟಿ ವ್ಯಾಕ್ಸಿನ್ ಲಾಬಿ ಮಲ್ತೊಂದುಂಡು. ಅವು ಲೋಕಡೋರ್ಮಿಡು ಕೆಲಸ ಮಲ್ತೊಂದುಂಡು. ಒಡಿಪು ಧಾರವಾಡುಡು ಕೆಲವೆರು ಜನಕ್ಲೇನು ಮೋಸ ಮಲ್ತೊಂದುಲ್ಲೇರು. ಅವೇನು ನಂಬಡೆ ವ್ಯಾಕ್ಸಿನ್ ಮಾತಿರ್ಲಾದೆತೊಲ್ಲೆ ಕೊರೋನಾ ಸೀಕಿಡ್ದು ನಿಕ್ಲಿನ ಪ್ರಾಣ ಒರಿಪಾಲೆ ಎಂದು ಪ್ರೊಫೆಸರ್ ನರೇಂದ್ರ ನಾಯಕ್ ಕೇನುಂಡೆರ. ಈ ಮೈಗೆ ಕಾಯಿನ್ಗಳು ಪ್ಲೇಟ್ಗಳು ಎಲ್ಲ ಅಂಟಿಕೊಳ್ತವೆ. ಮೆಟಾಲಿಕ್ಕು ಅದು ಮ್ಯಾಗ್ನೆಟಿಸಮಿಂದ ಅಂತ ಒಂದು ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಅದು ಮ್ಯಾಗ್ನೆಟಿಸಮಿಂದ ಅಲ್ಲ, ಅದು ಬರೀ ಸರ್ಫೇಸ್ ಟೆನ್ಷನ್, ಮೇಲ್ಮೈ ಒತ್ತಡದಿಂದ. ಅದಕ್ಕೆ ಮೆಟಾಲಿಕ್ ಬೇಕಾಗಿಲ್ಲ, ಅದರಲ್ಲಿ ಪ್ಲಾಸ್ಟಿಕ್ ಬೇಕಾದರೂ ಅಂಟಿಕೊಳ್ತದೆ, ರಬ್ಬರ್ ಬೇಕಾದರೂ ಅಂಟಿಕೊಳ್ತದೆ, ಗ್ಲಾಸ್ ಬೇಕಾದರೂ ಅಂಟಿಕೊಳ್ತದೆ. ಆದರೆ ಇವರು ಮ್ಯಾಗ್ನೆಟಿಸಮ್ ಅಂತ ತೋರಿಸೋದಕ್ಕೆ ಮೈಗೆ ಏನೋ ಮೆಟಾಲಿಕ್ ಥಿಂಗ್ಸನ್ನು ಅಂಟಿಸಿಕೊಳ್ತಾರೆ. ಉದಾಹರಣೆಗೆ ನಾನು ತೋರಿಸಿದ ಇದರಲ್ಲಿ 2 ಕಾಯಿನ್ಗಳನ್ನು ನೀವು ನೋಡಿರ್ಬೋದು. ಇದು ಮ್ಯಾಗ್ನೆಟಿಕ್ಕು, ಈ ಕಾಯಿನು ನಾನ್ ಮ್ಯಾಗ್ನೆಟಿಕ್ಕು. ಆದರೆ 2 ಕಾಯಿನ್ಗಳು ಅಷ್ಟೇ ಚೆನ್ನಾಗಿ ಚರ್ಮಕ್ಕೆ ಅಂಟಿಕೊಳ್ತಾಯಿವೆ. ಮ್ಯಾಗ್ನೆಟಿಸಮಿಂದ ಆದರೆ ಇದು ಅಂಟಿಕೊಳ್ಬಾರ್ದಿತ್ತಲ್ವಾ, ಇದು ಮಾತ್ರ ಅಂಟಿಕೊಳ್ಬೇಕಿತ್ತಲ್ವಾ.
ಸೊ ಇಂಥ ಪ್ರಶ್ನೆಗಳನ್ನು ನಮ್ಮ ಜನ ಕೇಳಬೇಕು, ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು. ಇಂಥ ಈ ವಿಷಯಗಳ ಹಿಂದೆ ಇರೋ ಹುನ್ನಾರವನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಾಯಶಃ ಇಲ್ಲಿ ಇಂಥ ಶಕ್ತಿಯನ್ನು ತೋರಿಸಲಿಕ್ಕೆ ಹೊರಟವರು ತಾವೇನೋ ಟಿ ವಿಯಲ್ಲಿ ಮೀಡಿಯಾದಲ್ಲಿ ಬಂದು ಫೇಮಸ್ ಆಗ್ತೇವೆ ಅಂತೇಳಿ ಹೊರಟಿರಬೇಕೆ ಹೊರತು ಅವರಿಗೆ ಅದರ ಹಿಂದಿರೋ ಹುನ್ನಾರ ಗೊತ್ತಿಲ್ಲ. ಹಿಂದಿರೋ ಹುನ್ನಾರ ಆ್ಯಂಟಿ ವ್ಯಾಕ್ಸಿನ್ ಲಾಬಿದ್ದು, ಅದು ಜಗತ್ತಿನಾದ್ಯಂತ ಕೆಲಸ ಮಾಡ್ತದೆ. ವ್ಯಾಕ್ಸಿನೇಷನ್ ಮಾಡಿಕೊಳ್ಬೇಡಿ, ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ಏನೇನೋ ಆಗ್ತದೆ ಎಂಬ ಭಯವನ್ನು ಜನರಲ್ಲಿ ಹುಟ್ಟಿಸಲಿಕ್ಕೆ. ನಮ್ಮ ಜನಗಳು ಏನೋ ವ್ಯಾಕ್ಸಿನೇಷನ್ ಹಾಕ್ಕೊಂಡ್ರೆ ಆಯಸ್ಕಾಂತ ಆಗ್ತದಂತೆ ಬಾಡಿ ಅಂತ ಭಯ. ಇನ್ನೊಬ್ರು ಎಣಿಸ್ತಾರೆ ವ್ಯಾಕ್ಸಿನೇಷನ್ ಆದ ಕೂಡಲೇ ಬಾಡಿಯಲ್ಲಿ ಕರೆಂಟ್ ಬರ್ತದಂತೆ. ನೀವು ನೋಡಿರ್ಬೋದು, ಯಾರೋ ಧಾರವಾಡ ಕಡೆಯವರು ಬಲ್ಬ್ ಕೈಯಲ್ಲಿ ಹಿಡಿದು ಲೈಟ್ ಮಾಡಿ ತೋರಿಸಿದ್ದು. ಯಾಕೆ ಅವರು CFLನ್ನು ಲೈಟ್ ಮಾಡಿ ತೋರಿಸಿದರು? ಯಾಕೆ ಫಿಲಮೆಂಟ್ ಬಲ್ಬನ್ನು ಹಿಡ್ಕೊಳ್ಳಿಲ್ಲ? ಮಿಕ್ಸಿಯ ಫ್ಯಾನನ್ನು ತಿರುಗಿಸ್ಬೋದಿತ್ತಲ್ವ ಇವರಿಗೆ ಕನೆಕ್ಷನ್ ಕೊಟ್ಟು? ಆ ಪ್ರಶ್ನೆಗಳನ್ನು ಎಲ್ಲಿವರೆಗೆ ನಮ್ಮ ಜನ ಕೇಳೋದಿಲ್ಲ ಅಲ್ಲಿವರೆಗೆ ಇಂಥ ಮೋಸಗಳು ನಡೀತಾ ಇರ್ತವೆ. ಇಂಥ ಬೊಗಳೆ ಕ್ಲೇಮ್ಗಳನ್ನು ಮಾಡಿ ಫೇಮಸ್ ಆಗಲಿಕ್ಕೆ ಹೊರಟಿದ್ದಾರಲ್ಲ, ಅವರಿಗೆ ನಂದು ಓಪನ್ ಚಾಲೆಂಜ್ ಇದೆ. ಏನೆಂದರೆ, ನೀವು ನನ್ನ ಸಮ್ಮುಖದಲ್ಲಿ ನಾನು ಟೆಸ್ಟ್ ಮಾಡಿದಾಗ ಮ್ಯಾಗ್ನೆಟಿಕ್ ಪವರನ್ನು ಬಾಡಿಯಲ್ಲಿ ತೋರಿಸ್ತೀರಂತಾದರೆ ನಿಮಗೆ 1 ಲಕ್ಷ ಬಹುಮಾನ ಕೊಡ್ತೇನೆ ನಾನು. ಅದೇನು ಸುಲಭದಲ್ಲಿ ನಾನು 1 ಲಕ್ಷ ಕಿತ್ಕೊಳ್ಬೋದು ಅಂತ ಎಣಿಸಬೇಡಿ. ಯಾಕೆಂದರೆ ಸರಿಯಾದ ಟೆಸ್ಟ್ ಮಾಡ್ತೀವಿ, ಸೊಲ್ಯೂಷನ್ ಹಚ್ತೀವಿ, ಆಮೇಲೆ ಮ್ಯಾಗ್ನೆಟಿಸಮನ್ನು ತೋರಿಸ್ಬೇಕು. ಉದಾಹರಣೆಗೆ ಆ ಸೊಲ್ಯೂಷನನ್ನು ಈ ಕಾಯಿನಿಗೆ ಹಚ್ಚಿದರೆ ಮ್ಯಾಗ್ನೆಟಿಸಮ್ ಮತ್ತು ಇರ್ತದೆ. ಅದೇ ರೀತಿಯಲ್ಲಿ ಆ ಸೊಲ್ಯೂಷನನ್ನು ನಿಮ್ಮ ಮೈಗೆ ಹಚ್ಚಿದ ಮೇಲೆ ಮ್ಯಾಗ್ನೆಟಿಸಮ್ ನಿಮ್ಮ ಮೈಯಲ್ಲೂ ಇರಬೇಕು. ಕೋರ್ಟದ ನಿಷೇಧಾಜ್ಞೆ ಮೀರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗೆಟ್ ಅಪಪ್ರಚಾರ ಮಲ್ತದಿನ ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ ಗುರುಕಾರ್ಯರು ಕೆ ಸೋಮನಾಥ ನಾಯ್ಕರೆಗ್ 3 ತಿಂಗೊಲ್ದ ಶಿಕ್ಷೆ ಬೊಕ ದಂಡ ಕಟ್ಟುನ ಆದೇಶನು ಕೋರ್ಟ್ ಕೊರ್ದಿತ್ತಂಡ. ಅವಕ್ ಮೇಲ್ಮನವಿ ಕೊರ್ದು ಅವು ವಿಚಾರಣೆ ಆದ್ ಬೆಳ್ತಂಗಡಿ ಕೋರ್ಟು ಆದೇಶನು ದೆರ್ತಪತ್ತದಂಡ. 3 ತಿಂಗೊಲ್ದ ಜೈಲ್ ಶಿಕ್ಷೆದ ಒಟ್ಟುಗೂ ಕೆ ಸೋಮನಾಥ ನಾಯಕ್ ಧರ್ಮಸ್ಥಳ ಕ್ಷೇತ್ರಗೂ 4.5 ಲಕ್ಷ ರೂಪಾಯಿ ಪರಿಹಾರ ಕೊರುಡಾತಂಡ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗೆಟ್ ಅಪಪ್ರಚಾರ ಮಲ್ಪರೆ ಬಲ್ಲಿಂದು ಕೋರ್ಟ್ ಉಡ್ದು ವಿರೋಧ ಆಜ್ಞೆ ಇತ್ತಂಡಲ ಅವೇನು ಮೀರ್ದು ಅಪಪ್ರಚಾರ ಮಲ್ತಿನ ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ದ ಗುರ್ಕಾರೆ ಕೆ ಸೋಮನಾಥ ನಾಯ್ಕರೆಗ್ 3 ತಿಂಗಳು ಶಿಕ್ಷೆ ಬೊಕ್ಕ ದಂಡ ಪಾಡ್ದು ಕೊರ್ನ ಆದೇಶನು ಬೆಳ್ತಂಗಡಿ ಕೋರ್ಟು ಅಂದಂದು ಒತ್ತೊಂದುಂಡು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೇರ್ನ ಮುಟ್ಟದ ಕಾರ್ಯಂತಿರು ಎ.ವಿ. ಶೆಟ್ಟಿ ಈ ಬಗೆಟ್ ಗೊತ್ತು ಮಲ್ತಿದೇರ. ಶ್ರೀ ಕ್ಷೇತ್ರದ್ದು ದಾಖಲೆ ಮಲ್ತಿನ ಮೂಲ ಕೇಸ್ ನಂಬರ್ 2013 ಕೆ ಸೋಮನಾಥ ನಾಯಕ್ ಬೊಕ್ಕ ಬಾಕಿದಕ್ಲಿನ ಮಿತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಹೆಗಡೇರ್ನ ಕುಟುಂಬ ಬೊಕ್ಕ ಸಂಸ್ಥೆಲಿನ ಮರ್ಯಾದಿಗೂ ಪೆಟ್ಟುಬೂರ್ನ ಪಾತೆರ ಸುದ್ದಿ ಅತ್ತಂಡ ದೂರು ಪಾಡೆರ ಬಲ್ಲಿಂದು ಬೆಳ್ತಂಗಡಿ ಹೆಚ್ಚಿಗೆ ಸಿವಿಲ್ ಕೋರ್ಟು ನಿಷೇಧ ಆಜ್ಞೆ ಜಾರಿ ಮಲ್ತದಿತ್ತಂಡ. ಆ ಆದೇಶ ಅಪಗ ಮೀರೊಂದೊಪ್ಪು ನೀಡಿದವ್ರ ಕೂಡ ಅರ್ಜಿ ಕೊಡ್ದಿತ್ತೇರ. ವಿಚಾರಣೆ ನಡಪಾದಿನ ಕೋರ್ಟು 2 ಸರ್ತಿ ಸೋಮನಾಥ ನಾಯಕರೆಗ್ ಜೈಲು ಶಿಕ್ಷೆದ ಆದೇಶ ಕೊರ್ದಿತ್ತಂಡ. ಇಂದೆಕ್ ಮೇಲ್ಮನವಿ ಕೊರ್ದಿತ್ತೇರ. ಜೂನ್ 8 ಅಕೇರಿದ ಆದೇಶ ಪಿದಡ್ಪಾಯಿನ ಸಿವಿಲ್ ನ್ಯಾಯಾಧೀಶರು ದುಂಬುದ ತೀರ್ಪೇ ಸರಿ ಎಂದು ಪಂತೆರ. ಅಂಚಾದ 3 ತಿಂಗೊಲ್ದ ಜೈಲ್ ಶಿಕ್ಷೆದ ಒಟ್ಟುಗೂ ಆಸ್ತಿ ಮುಟ್ಟುಗೋಳು ಪಾಡ್ದು 4.5 ಲಕ್ಷ ರೂಪಾಯಿನ ಧರ್ಮಸ್ಥಳ ಕ್ಷೇತ್ರಗೂ ಕೊರಡು. ಕೋರ್ಟದ ಸಮಯ ದುರುಪಯೋಗ ಮಲ್ತೊಂದು ಶ್ರೀ ಕ್ಷೇತ್ರಗೂ ಉಪದ್ರ ಕೊರ್ನೆಕ್ ಹೆಚ್ಚಿಗೆ ಪರಿಹಾರ 2,000 ರೂಪಾಯಿ ಕೊರಿಯರ್ಲ ಕೋರ್ಟು ಆದೇಶ ಕೊರ್ತುಂಡು. ಕುಡ್ಲದ ಟೋಕಿಯೋ ಮಾರ್ಕೆಟ್ದ ಸಾಗರ್ ವೆಡ್ಡಿಂಗ್ ಜವಳಿ ಅಂಗಡಿಗೂ ಮಹಾನಗರ ಪಾಲಿಕೆದ ಅಧಿಕಾರಿಲೊಂದು ಪನೊಂದು ಬತ್ತಿನ 3 ಕಾಸು ಕೊರುಡುಂದು ಒತ್ತಾಯ ಮಲ್ತದು ತಿಕ್ಕಲ್ದ ಬುರ್ದೆರ. ಆರೋಪಿಲಾಯಿನ ಕುಡ್ಲದ ದೀಪಕ್ ರಾಜೇಶ್ ಕುವೆಲ್ಲೋ ತೌಶಿಫ್ ಕಲಂದರ್ ಬೊಕ್ಕ ರಿಯಾಜ್ನು ಬಂಧನ ಮಲ್ತದನೆಂದು ಕುಡ್ಲದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾಧ್ಯಮಗಳಿಗೆ ತೆರಿಪಾದೆರ. ಕುಡ್ಲದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಗುರುವಾರ ಸುದ್ದಿ ಮಾಧ್ಯಮದ ಕ್ರೀಡಾಪ ತೆರ್ದು ಕುಡ್ಲದ ಟೋಕಿಯೋ ಮಾರ್ಕೆಟ್ದ ಸಾಗರ್ ವೆಡ್ಡಿಂಗ್ ಜವಳಿ ಅಂಗಡಿಗೆ ಮೋಸ ಮಲ್ಪೆರೆ ಬತ್ತಿನ 3 ಆರೋಪಿಲೇನು ಪತ್ತಿನ ಬಗೆಟ್ ಮಾಹಿತಿ ಕೊರಿಯರ. ಕುಡ್ಲದ ದೀಪಕ್ ರಾಜೇಶ್ ಕುವೆಲ್ಲೋ ತೌಶಿಫ್ ಕಲಂದರ್ ಬೊಕ್ಕ ರಿಯಾಜ್ ಇಂಚ 3 ಪತ್ತದಂಡ. ಅಂಗಡಿದ ಯಜಮಾನಿ ಅಬ್ದುಲ್ ರೆಹಮಾನ್ ಬಂದರ್ ಸ್ಟೇಷನ್ಗೂ ದೂರು ಕೊರ್ದಿತ್ತೆರ. ಎಂಕುಲು ಮಹಾನಗರ ಪಾಲಿಕೆ ಅಧಿಕಾರಿಲು ಒಂದು ಪಂಡದು ಲಾಕ್ಡೌನ್ ಪೊರ್ತುಡು ಅಂಗಡಿ ಬಾಕಿಲದೆ ಇದ್ದರು 50
90,000 ರೂಪಾಯಿ ಕೊರುಡುಂದು ಒತ್ತಾಯ ಮಲ್ತಿದೇರ ಕೊರಿಯರೆ ಒಪ್ಪಂದಿನ ಪಗ 10,000 ರೂಪಾಯಿ ಕೊರ್ಲೇಂದು ಪಂತೆರ ಸಂಶಯುಡು ಅಂಗಡಿದಾರು ಪೊಲೀಸರಿಗೆ ದೂರು ಕೊಡ್ತೇರ ಆರೋಪಿಲೇನು ಪತ್ತದಂದು ಪೊಲೀಸ್ ಕಮಿಷನರ್ ಪಂಡೆರ ಕೊರೋನಾ ಲಾಕ್ಡೌನ್ ನಿಯಮ ಮೀರ್ದು ಅಂಗಡಿ ಬಾಕಿಲ್ದಿತ್ತದು ಬೇರ ಮಲ್ತಿನ ಕಾರಣಗೂ ಎಪಿಡೆಮಿಕ್ ಆಕ್ಟ್ ಪ್ರಕಾರ ಅಂಗಡಿ ಯಜಮಾನನ ಮಿತ್ತು ಕಾನೂನು ಕ್ರಮ ದೆತ್ತೊನ್ನುವಂದು ಎನ್ ಶಶಿಕುಮಾರ್ ಪಂಡೆರ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವ ಉತ್ತರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಏನಂದ್ರೆ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಂತಂದು ಹೇಳಿಕೊಂಡು ಬಂದಂತ ಒಂದು 3 ಜನ ನೀವು ಬಟ್ಟೆ ಅಂಗಡಿ ಓಪನ್ ಮಾಡಂಗಿಲ್ಲ, ಓಪನ್ ಮಾಡಿರೋದು ವೈಲೇಷನ್ ಆಗುತ್ತೆ ಅಂತ ವಿಡಿಯೋ ಮಾಡಲಿಕ್ಕೆ ಮತ್ತೆ ಫೋಟೋಗ್ರಾಫ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನ ರೆಜಿಸ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಆಯಿತು, ಇವಾಗ ಕೇಸ್ ಆಗೋದು ಅದನ್ನೆಲ್ಲ ತಪ್ಪಿಸಬೇಕು ಅಂದ್ರೆ 50,000 ಕೊಡಿ ಅಂತ ಪ್ರಾಥಮಿಕವಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ನಂತರದಲ್ಲಿ 50,000 ಕೊಡೋಕೆ ಆಗೋದಿಲ್ಲ ಅಂತಂದು ರೆಜಿಸ್ಟರ್ ಮಾಡಿದಾಗ ಆ ಕಡೆ 10,000 ಆದ್ರೂ ಕೊಡಿ ಅಂತಂದು ಡಿಮ್ಯಾಂಡ್ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಇದನ್ನ ನಾವು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಅದ್ರ ಜೊತೆಗೆ ಪೊಲೀಸರಿಗೆ ಕೊಟ್ಬಿಟ್ಟು ಕಂಪ್ಲೇಂಟ್ ಮಾಡಿಸಿ ನಿಮ್ಮ ಅಂಗಡಿ ಲಾಕ್ ಮಾಡಿಸ್ತೀವಿ ಅಂತಂದು ಬೆದರಿಕೆ ಕೂಡ ಹಾಕಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಯಾರು ಅವರು ಅಂತಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಖಾಸಗಿ ವ್ಯಕ್ತಿಗಳು ಅನ್ನುವಂಥದ್ದು ಕಂಡು ಬಂದಿದೆ. ಆ ಖಾಸಗಿ ವ್ಯಕ್ತಿಗಳ ಮೇಲೆ ಒಂದು ಎಕ್ಸ್ಟಾರ್ಷನ್ ಮತ್ತು ಇಂಪರ್ಸನೇಷನ್ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ವಿ. ಇನ್ನೂ ಇಬ್ಬರು ಯಾರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳ ತಂಡ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ ಕಂಪ್ಲೇನೆಂಟೇ ಹೇಳೋ ರೀತಿಯಲ್ಲಿ ಸಮಯ ಮತ್ತೆ ಅವರು ಅಂಗಡಿ ಓಪನ್ ಇಟ್ಕೊಂಡಿದ್ದ ಸಮಯ ಏನಿದೆ ಅದು ಗೈಡ್ಲೈನ್ಸ್ ವೈಲೇಷನ್ ಆಗುತ್ತೆ. ಅದ್ರ ಪ್ರಿಟೆಕ್ಸ್ಟ್ ಅಲ್ಲಿ ನಿಯಮ ಬಾಹಿರವಾಗಿ ಅಂಗಡಿಯನ್ನು ಓಪನ್ ಇಟ್ಕೊಂಡಿದ್ದಂತ ಸಂಬಂಧಪಟ್ಟ ಅಂಗಡಿಯವರ ಮೇಲೆ ಕೂಡ ಎಪಿಡೆಮಿಕ್ ಆಕ್ಟ್ ಅಲ್ಲಿ ನಾವೊಂದು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಕುಮಾರಸ್ವಾಮಿಯರ್ನ ಜತೆ ಸರ್ಕಾರದ ಅಧಿಕಾರರು ಕರಾವಳಿದ ಬಾರ್ ಬುಳೆಗಾರರಿಗೆ ಬಾರದ ಬಿದೆ ಪ್ಯಾಕೇಜ್ ಕೊರೊಂದಿತ್ತಿನೇನು ಯಡಿಯೂರಪ್ಪನ ಸರ್ಕಾರ ಕೊರೊಂದಿಜ್ಜೆ ಅವೇನು ಕೂಡ ಕೊರಡುಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯಂತರು ರವಿಕಿರಣ ಪುಣಚ ಪಂತೆರ ಕೊರೋನಾ ಲಾಕ್ಡೌನ್ ಹಿಡ್ದಾತ್ರ ರೈತರಿಗಾಯಿನ ಸಮಸ್ಯೆ ಪರಿಹಾರಗೂ ಒತ್ತಾಯ ಮಲ್ತದು ಜಿಲ್ಲಾಧಿಕಾರಿಯರಿಗೆ ಮನವಿ ಕೊರ್ದು 6 ಸುದ್ದಿ ಮಾಧ್ಯಮದ ಕ್ಲಡ ಪಾತಿರಿಯರ ಕೊರೋನಾ ಲಾಕ್ಡೌನ್ ಹಿಡ್ದಾದ ರೈತರಿಗೆ ಆ ಒಂದು ಪುನಃ ಸಮಸ್ಯೆಲಿನ ಪರಿಹಾರಗೂ ಒತ್ತಾಯ ಮಲ್ತದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯಂತರು ರವಿಕಿರಣ್ ಪುಣಚ ದುಂಬಾಳ್ತಿಡ್ ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯರಿಗೂ ಭಿನ್ನೊಯ್ತೊನ್ನ ಓಲೆ ಕೊರಿಯರ ಈ ಪೊರ್ತುಡು ರವಿಕಿರಣ್ ಪುಣಚ ಮಾಧ್ಯಮದ ಕ್ಲೀಡಾ ಪಾತಿರ್ದು ಜಿಲ್ಲೆದ ರೈತರ್ನ ಸಮಸ್ಯೆ ಬಗೆಟು ಉಪ ಜಿಲ್ಲಾಧಿಕಾರಿಲಿಡ ಮುಖ್ಯಮಂತ್ರಿಲೇಗ್ ಕೊರಿಯರೆ ಮನವಿ ಕೊಡ್ತ ಕುಮಾರಸ್ವಾಮಿಯರ್ನ ಜತೆ ಸರ್ಕಾರದ ಅಧಿಕಾರಡು ಪುನಗ ಕರಾವಳಿ ಬಾರ್ ಬುಳೆಗಾರರಿಗೂ ಕರಾವಳಿ ಬಾರದ ಬಿದೆ ಪ್ಯಾಕೇಜ್ ಕೊರೊಂದಿತ್ತನ ಅಂಡ ಇತ್ತೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಯ್ನಿಡ್ದು ಬೊಕ್ಕ ಕರಾವಳಿ ಬಾರದ ಬಿದೆ ಪ್ಯಾಕೇಜ್ ಉಂತುದುಂಡು ಸರ್ಕಾರದ ಆ ಪ್ಯಾಕೇಜನ್ನು ಕೂಡ ಕೊರುಡುಂದು ಒತ್ತಾಯ ಮಲ್ತಿರ ಕೊರೋನಾದ ಬಗೆಟ್ ರವಿಕಿರಣ್ ಪುಣಚ ಪಾತಿರ್ದು ರಾಜ್ಯಡು ಕೊರೋನಾ ಸಿಕ್ಕಿಡ್ ಆಕ್ಸಿಜನ್ ಕೊರತಿಡ್ ಏರು ತೀರ್ದೆರ ಅಕ್ಲಿನ ಸರ್ಕಾರನೇ ಕೀರ್ತಣಂದು ಅರ್ದೂರಿಯರ. ವಿಶೇಷವಾಗಿ ಕಳೆದ 5-6 ವರ್ಷಗಳ ನಿರಂತರ ಹೋರಾಟದಿಂದ ಈ ಜಿಲ್ಲೆಯ ಭತ್ತದ ಬೆಳೆಗಾರರಿಗೆ ಕರಾವಳಿ ಪ್ಯಾಕೇಜ್ ತಳಿ ಏನು ಕುಮಾರಸ್ವಾಮಿಯ ಜಂಟಿ ಸರ್ಕಾರ ಇರುವಾಗ ಬಂದಿತ್ತು. ಆದರೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಇವತ್ತು ಆ ಕರಾವಳಿ ಭತ್ತದ ಪ್ಯಾಕೇಜನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಹೆಕ್ಟೇರಿಗೆ 7,500 ರೂಪಾಯಿ ವರ್ಷದ 3 ಬೆಳೆಗೂ ಕೂಡ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿತ್ತದು. ಭಾಳ ಫಲಕಾರಿ ಕೂಡ ಆಗಿತ್ತು. ಈ ಜಿಲ್ಲೆಯಲ್ಲಿ ಸುಮಾರು 30,000 ಹೆಕ್ಟೇರ್ ಭತ್ತದ ಬೇಸಾಯ ಇತ್ತು. ಅದು ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತದೆ ಮತ್ತು ನೀರಿನ ಏನು ಸವಕಳಿ ಜಾಸ್ತಿ ಆಗೋದ್ರಿಂದ ರೈತರು ಭತ್ತದ ಬೆಳೆಯನ್ನು ಬಿಟ್ಟಿದ್ದರು. ಅದು 3,000 ಹೆಕ್ಟೇರಿಗೆ ಇಳಿದಿತ್ತು. ಈಗ ಏನು ವಿಶೇಷ ಪ್ಯಾಕೇಜ್ ಬಂದ ನಂತರ ಸುಮಾರು 6,000ರಿಂದ 6,500 ಹೆಕ್ಟೇರ್ವರೆಗೆ ಈ ಜಿಲ್ಲೆಯಲ್ಲಿ ಭತ್ತದ ಬೇಸಾಯ ನಡೀತಾ ಇತ್ತು. ಈಗ ಆ ಪ್ಯಾಕೇಜನ್ನು ನಿಲ್ಲಿಸಿದ್ದಾರೆ. ಮತ್ತು ಅದನ್ನು ಸರ್ಕಾರ ಪ್ಯಾಕೇಜನ್ನು ಕೊಡಬೇಕು. ಮತ್ತು ಯಾರು ಈಗ ಕರೋನಾ ಈ ಸಂದರ್ಭದಲ್ಲಿ ಆಮ್ಲಜನಕ ಕೊರತೆಯಿಂದ ಹಸುನೀಗಿದ್ದಾರೆ, ಅದು ಈಗ ಸರ್ಕಾರವೇ ಮಾಡಿದಂಥ ಕೊಲೆ ಅಂತ ನಾವು ಇವತ್ತು ಆರೋಪವನ್ನು ಮಾಡ್ತಾ ಇದ್ದೇವೆ. ಆ ಕುಟುಂಬಕ್ಕೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಮತ್ತು ಇತರ ಕೊರೋನಾ ಸೋಂಕಿತರು ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಕನಿಷ್ಠ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಮತ್ತು ಈ ಕೊರೋನಾ ಸೋಂಕಿನಿಂದ ಯಾರು ಇವತ್ತು ಮರಣ ಹೊಂದಿದ್ದಾರೆ ಅವರ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಬೇಕು. ಅವರ ಭವಿಷ್ಯವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಮಾಡಿದ್ದೇವೆ. ಡ್ರೈವರ್ನ ನಿಯಂತ್ರಣ ತತ್ತದು ಲಾರಿಯೊಂಜಿ ಬರೆಗೋಡೆಗೆ ಇಡ್ತದು ಇರುವೆರೆಗೆ ಪೆಟ್ಟಾದು ಆಸ್ಪತ್ರೆ ಸೇರಿನ ಸಂಗತಿ ಬಂಟ್ವಾಳದ ಎಸ್ವಿಎಸ್ ವಿದ್ಯಾಗಿರಿ ಶಾಲೆ ಕೈತಲು ಗುರುವಾರ ಕಾಂಡೆ ನಡೆತದನ ಲಾರಿಡ್ ಅರಿದಿಂಜ ಒಂದು ಶಿವಮೊಗ್ಗ ಜಿಲ್ಲೆಡ್ದು ಪುತ್ತೂರುಗು ಲಾರಿ ಪೋಂದಿತ್ತನ ಮೆಲ್ಕಾರ್ದ ಟ್ರಾಫಿಕ್ ಪೊಲೀಸರು ತನಿಖೆ ನಡೆಪಾದಿರ. ಬಂಟ್ವಾಳದ ಎಸ್ವಿಎಸ್ ವಿದ್ಯಾಗಿರಿ ಶಾಲೆದ ಕೈತಲು ಗುರುವಾರ ಪುಲ್ಯಕಾಂಡೆ ಲಾರಿ ಒಂಜಿ ಬರೆಕ್ ಇಡ್ತದು ಲಾರಿ ಡ್ರೈವರ್ ಬೊಕ ಕಂಡಕ್ಟರ್ಗ್ ಪೆಟ್ಟಾದು ಆಸ್ಪತ್ರೆ ಸೇರ್ನ ಸಂಗತಿ ನಡೆತದ.
ಲಾರಿಡ್ ಅರಿತಗೋಣಿ ದಿಂಜ ಒಂದು ಶಿವಮೊಗ್ಗ ಜಿಲ್ಲೆಡ್ದು ಪುತ್ತೂರುಗು ಪೋವೊಂದು ಪುನಗ ಡ್ರೈವರ್ನ ಪತ್ತು ತತ್ತದು ಲಾರಿ ಎಡ್ತದ ಲಾರಿ ಮಾರ್ಗ ಬಿಡ್ದು ಬರಿಕ್ ಪೋದು ಬರೆಗೋಡೆಗೂ ಎಡ್ತದು ಇರುವೆರೆಗ್ಲ ಪೆಟ್ಟಾದು ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ದಿರೋ ಮಿಲ್ಕಾ ಟ್ರಾಫಿಕ್ ಪೊಲೀಸರು ತನಿಖೆ ನಡೆಪಾದಿರೋ. ಅಳಿಯಂದ್ರ ಆತಿನ 300 ವರ್ಷ ಪಿರಾಕದ ದೈವಲೆನ ಸಾಧನಲು ತೋಜಿದ ಬತ್ತಿನ ವಿಚಿತ್ರ ಸಂಗತಿ ಗುರುಪುರ ಮಾಣಿಬೊಟ್ಟು ಕೋರ್ದಬ್ಬು ಸಾನದ ಕೈತಲು ನಡೆತದ. ಶಶಿಕುಮಾರ್ ಪಂಡಿತ್ ತಾಂಬೂಲ ಪ್ರಶ್ನೆ ಪಂಡಿನಂಚ ಆ ಜಾಗಿಡು ಭೂಮಿ ಒಕ್ಕುದು ಗರ್ಪುನಗ ಭೂತಲೆನ ಸಾಧನಲು ತೋಜಿದ. ತುಳುನಾಡು ಭೂತಾರಾಧನೆದ ನಾಡು ಮುಲ್ಪ ಅವೇತೋ ದೈವಲೆನು ಭೂತೊಲು ಸತ್ಯಲು ಮಾಯ್ ಕಾರ್ಯರಂದು ನಂಬೊಂದುಲ್ಲೆರ ಅವಿತ ಒಟ್ಟುಗೂ ಅವೇತೋ ಸಾನ ಮಾಡಲು ಅಳಿಯಂದ್ರ ಆಯ್ನವು ಇತ್ತೆ ಕೂಚರಗು ಬರೊಂದುಂಡೋ ಐನೂದು ಆಜನೂದು 1,000 ವರ್ಷ ಪಿರಾಕದ ಸಾನೊಲಿನ ಬಗೆಟ್ಲ ಅವು ಅಳಿಯಂದ್ರ ಆದು ಸಾಕ್ಷಿಲೆನು ಒರಿತೊಂದು ಬೈದ. ಇತ್ತೆ ಗುರುಪುರ ಮಾಣಿಬೊಟ್ಟು ಕೋರ್ದಬ್ಬು ಪರಿವಾರ ದೈವಸ್ಥಾನ ಕೈತಲ್ದ ಮೂಲ ಸಾನ್ನಿಧ್ಯ ಇತ್ತಿನ ಜಾಗಿಡು ಭೂಮಿ ಗರ್ಪುನಗ 300 ವರ್ಷ ದುಂಬುದ ದೈವದ ಸಾಧನಲು ತೋಜಿದಂಡ. ಸಾನೊಡುದೀತಿನ ತಾಂಬೂಲ ಪ್ರಶ್ನೆಡು ಶಶಿಕುಮಾರ್ ಪಂಡಿತ್ ಪರಸಾನ ಇತ್ತಿನ ಜಾಗಿಡು ದೈವದ ಸೊತ್ತುಲು ಉಂಡು ಎಂದು ತಿರಿಪಾದಿತ್ತೆರ. ಅಂಚಾದು ಬುಧಾರ ಆ ಜಾಗೆನು ಒಕ್ಕುದೇರ. ಕೋರ್ದಬ್ಬು ಅತ್ತಂಡ ಪಂಜುರ್ಲಿ ದೈವದ ಮೂರ್ತಿ ಆದಿಪ್ಪೊಡು ಅವು ತಿಕ್ಕದಂಡ. ಕಂಚಿದ ಮುಗ, ಕಡ್ತಲೆ, ಗೋಣ ದೈವದ ಕಲ್ಲು, ಗಂಟಾಮಣಿ, ಸತ್ತಿಗೆ, ತಂದೆಲು, ತುಡರು ಬೊಕ್ಕ ಬೇತೆ ಸೊತ್ತುಲು ಮಣ್ಣು ದಡಿಟಿತ್ತಂಡ. ತುಡರು ಮಣ್ಣದವು. ಬಾಕಿದ ಸೊತ್ತುಲು ಮಾತ ಪಂಚಲೋಹ, ಕಂಚಿ, ಪಿತ್ತಾಳೆ ಬೊಕ್ಕ ಕರ್ಬದಾದುಂಡು. ಉದ್ಯಾವರ ಕನಕೋಡು ಬುಧವಾರ ಇಲ್ಲಡು ಕರೆಂಟ್ ಬೋದು ಪುನಗ ಮೇನ್ ಸ್ವಿಚ್ ಬೋರ್ಡು ಕದಿಲ್ತದು ತೂನಗ ಕರೆಂಟ್ ಒಯ್ತದು ಮೋಕ್ಷಿತ ಪನ್ಪುನ ಜವಣೆ ಒರಿ ತೀರ್ನ ಬೇಜಾರ್ದ ಸಂಗತಿ ನಡೆತದನ. ಎಲೆಕ್ಟ್ರಿಷಿಯನ್ ಬೇಲಡಿತ್ತಿನ ಮೋಕ್ಷಿತ್ ಕರ್ಕೇರ ಕೊಡವೂರ್ದ ಮನೋಜ್ ಕರ್ಕೇರ ಬೊಕ್ಕ ಶಶಿಕಲಾ ಮೊಕ್ಲೆನ ಮಗೆ ಆದಿತ್ತೆರ. ಕರೆಂಟ್ ಒಯ್ತದು ಜವಣೆ ಒರಿ ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಒಡಿಪು ಜಿಲ್ಲೆ ಉದ್ಯಾವರದ ಕನಕೋಡು ಬುಧವಾರ ಬಯ್ಯಗ್ ನಡೆತದ. ಕೊಡವೂರ್ದ ಮನೋಜ್ ಕರ್ಕೇರ ಬೊಕ್ಕ ಶಶಿಕಲಾ ಮೊಕ್ಲೆನ ಮಗೆ 25 ವರ್ಷದ ಮೋಕ್ಷಿತ್ ಕರ್ಕೇರ ಅಂದ್ ಗುರ್ತ ಮಲ್ತದ. ಉದ್ಯಾವರ ಕನಕೋಡು ಸಿದ್ಯಮ್ಮೇರು ಶಂಕರ ಪನ್ಪುನರನ ಇಲ್ಲಡು ಪುನಗ ಜೋರುದ ಗಾಳಿ ಬೀಜಿದು ಕರೆಂಟ್ ಪೋತುಡು. ಮೇನ್ ಸ್ವಿಚ್ ಬೋರ್ಡು ಕದಿಲ್ತದು ತೂನಗ ಕರೆಂಟ್ ಒಯ್ತದ. ಕರೆಂಟ್ ಶಾಕ್ ಹಿಡ್ದು ಜೋರ್ ಪೆಟ್ಟಾಯಿನ ಮೋಕ್ಷಿತನು ಆಸ್ಪತ್ರೆಗೆ ಕೊನಗ ಆರ್ ತೀರ್ದೆರಂದು ತೆರೆದು ಬೈದಂಡ. ಎಲೆಕ್ಟ್ರಿಷಿಯನ್ ಮೋಕ್ಷಿತ್ ಕರ್ಕೇರ ಮೆಕ್ಯಾನಿಕ್ ಡೆಕೋರೇಟ್ ಕೆಲಸಲ ಮಲ್ತೊಂದಿತ್ತೇರ. ಪುರ್ಸೋತುಪ್ಪನಗ ಅಪ್ಪೆನ ಒಟ್ಟುಗೂ ಮಲ್ಪೆಡು ಮೀನ್ಲ ಮಾರೊಂದಿತ್ತೇರ. ಮನೋಜ್ ಕರ್ಕೇರ ಶಶಿಕಲಾ ಮೊಕ್ಲೆನ ಇರುವೆರ್ ಅಂಜೋಕ್ಲೆಡ್ ಮೋಕ್ಷಿತ್ ಹಿರಿಯ ಮಗೆ ಆದಿತ್ತದು ಇಲ್ಲಗ್ ಆಧಾರ ಆದಿತ್ತೇರ. ಕಾಪು ಪೊಲೀಸರು ಜಾಗೆಗೆ ಬತ್ತದು ಕೇಸ್ ತೆತ್ತೊಂದು ತನಿಖೆ ನಡೆಪಾದಿರ. ಇತ್ತೆ ಕೊಡೂರ ಇನ್ನಿತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲೆಡು ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣ ಕಾರ್ಯಕರ್ತರಿಗೂ ಉಪದ್ರ ಕೊರ್ದು ಕೇಸ್ ಪಾಡುನೇಕು ವಿರೋಧ. ಜಿಲ್ಲಾಧಿಕಾರಿಯರಿಗೆ ಭಿನ್ನೈತೊಂದು ಓಲೆ ಕೊರ್ನ ನಾಯಕರು. ಕರಾವಳಿ ಬಾರದ ಬಿದೆ ಪ್ಯಾಕೇಜ್ ಕೂಡ ಸುರು ಮಲ್ಪರೆ ಕರ್ನಾಟಕ ರಾಜ್ಯ ರೈತ ಸಂಘದ ಒತ್ತಾಯ. ಕೋರ್ಟದ ನಿಷೇಧ ಆಜ್ಞೆ ಮೀರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗೆಟ್ ಅಪಪ್ರಚಾರ. ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ ಗುರ್ಕಾರ್ಯರು ಕೆ ಸೋಮನಾಥ ನಾಯಕೆರೆಗ್ 3 ತಿಂಗಳು ಶಿಕ್ಷೆ ಬೊಕ್ಕದಂಡ. ಕೋರ್ಟ್ ಆದೇಶಗೂ ಒತ್ತು ಕೊರ್ನ ಬೆಳ್ತಂಗಡಿ ಕೋರ್ಟ್. ಉತ್ತರ ಪ್ರದೇಶಡು ಕೊರೋನಾ ಹೆಚ್ಚಾದು ಜನಕ್ಲೆಡ ಕೈಟ್ ಕಾಸಿ ಜಂದಿನ ಸ್ಥಿತಿಗತಿ. ಗಂಗಾ ಸುದೆಟ್ಟು ಬರೊಂದು ಪುನಃ ಓಡ ಒಚ್ಚು ನಾಯಿಗೆ ತಿಕ್ಕಿನ ಜೀವದ ಪುರುಬಾಲೆ. ಅಳಿಯಂದ್ರ ಆತಿನ 300 ವರ್ಷ ಪಿರಾಕದ ಸಾನ ಕುಡಬೊಲ್ಪುಗು. ಗುರುಪುರ ಮಾಣಿಬೊಟ್ಟು ಕೋರ್ದಬ್ಬು ಸ್ಥಾನ ಕೈತಲು ತಾಂಬೂಲ ಪ್ರಶ್ನೆದಂಚಿ ಭೂಮಿ ಗರ್ಪುನಗ ತೋಜಿನ ದೈವಲೆನ ಸಾಧನುಲು. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.